ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ರುಚಿ ರುಚಿ ಸವಿರುಚಿ, ಯಾವತ್ತು ನಮ್ಮ ಒಂದು ಅಡುಗೆ ಮನೆಯಲ್ಲಿ ಸವಿರುಚಿಯಾದಂಥ ಘಮ ಕೂಡ ಹೊರ ಹೊಮ್ತಾ ಇರುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಮಹಾಲಕ್ಷ್ಮಿಯವರು. ಯಾವ ಸವಿರುಚಿಯಾದ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಾರೆ, ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಲಾಸ್ಟ್ ಟೈಮ್ ನೀವು ಒಂದು ಅಡುಗೆ ಮಾಡಿದ್ರಿ, ಆ ಟೇಸ್ಟ್ ಇನ್ನೂ ಬಾಯಲ್ಲಿ ಹಾಗೇ ಉಳ್ಕೊಂಡಿದೆ, ಅಷ್ಟು ಟೇಸ್ಟಿ ಆಗಿತ್ತು. ಸೊ ಈ ಸರಿ ಯಾವ ರುಚಿಕರವಾದಂಥ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ನಾನು ಅಂದರೆ ಇಂದಿನ ಬ್ಯುಸಿ ಲೈಫಿಗೆ ಎಲ್ಲ ಬೇಗ ಬೇಗ ಆಗಬೇಕು, ಹಾಗೆ ಇನ್ಸ್ಟಂಟ್ ದೋಸೆ ಬೇಗ ಆಗಬೇಕು. ನಿಮಗೆ ರಾತ್ರಿ ನೆನೆಸುವ ಅಗತ್ಯ ಇಲ್ಲ, ಇದಿಲ್ಲ, ಮರ್ತೋಗೋದು ಆ ಟೆನ್ಷನ್ ಇಲ್ಲ, ಏನಿಲ್ಲ. ಹಾಗೆ ಒಂದು ಇನ್ಸ್ಟಂಟ್ ದೋಸೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಗೊತ್ತಾ, ನನಗೆ ಯಾವಾಗಲೂ ದೋಸೆ ಮಾಡಬೇಕು ಅಂದರೆ ಅಕ್ಕಿ ನೆನೆ ಹಾಕಿ ಬರೋದಕ್ಕೆ ಮರ್ತೇ ಹೋಗಿರುತ್ತೆ. ಹೆಚ್ಚಿನವರಿಗೆ ಅದೇ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಡೇ ಏನಾದರೂ ಇಂಥದ್ದೇ ರೈಸಿಂದ ಏನಾದರೂ ಮಾಡುವಂಥದ್ದು ಬರುತ್ತೆ. ಓಕೆ, ಸೊ ಇದು ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಳೋದು. ಇನ್ನೊಂದು ಬ್ಯಾಚುಲರ್ಸಿಗೆ ಒಳ್ಳೇದಿದೆ ಆಕ್ಚುಲಿ. ಓ, ಬ್ಯಾಚುಲರ್ಸ್ಗೆಲ್ಲ ಕಿವಿ ಹೀಗೆ ಕಿವಿ ಕೊಂಡೆ ಆಗಿರುತ್ತೆ, ಅವರಿಗೋಸ್ಕರ. ಓಕೆ. ಸೊ ಇನ್ನೊಂದು ಕುರ್ಕುರೆ ಕಡಲೆ ಅಂತ, ಅದನ್ನ ಸ್ನಾಕ್ಸ್, ಟೀ ಟೈಮ್ ಸ್ನಾಕ್ಸ್. ಇದು ಬ್ಯಾಚುಲರ್ಸ್ಗೆ ಚೆನ್ನಾಗಿರುತ್ತೆ, ನೈಟ್. ಇದು ನೈಟ್ ಮಳೆ ಬರುವಾಗ. ಹೌದಾ? ಓಕೆ, ಸರಿ. ಹಾಗಾದ್ರೆ ಸೊ ಇವತ್ತೆಲ್ಲ ಬ್ಯಾಚುಲರ್ಸ್ ಪಾರ್ಟಿಗೆ ರೆಡಿ ಮಾಡ್ತಾ ಇದ್ದೀರಾ ಅಂತ? ಓಕೆ ಮೇಡಮ್, ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ಯಾವುದು ಇನ್ಸ್ಟಂಟ್ ದೋಸೆ ಅಥವಾ ಕಡಲೆದು? ಇಲ್ಲ, ಇನ್ಸ್ಟಂಟ್ ದೋಸೆ ಮಾಡ್ತಾ ಇದ್ದೀನಿ. ಸರಿ, ಸ್ಟಾರ್ಟ್ ಮಾಡೋಣ. ನನಗೆ ಫಸ್ಟಿಗೆ ಮಿಕ್ಸಿ ಬೇಕು. ಇದು ತೆಂಗಿನಕಾಯಿ, ಸ್ವಲ್ಪ ಧನಿಯಾ, ಜೀರಿಗೆ 1 ಸ್ಪೂನ್. ಓಕೆ. ಆಮೇಲೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹದ ನೋಡ್ಕೊಂಡು ಖಾರ ಅನಿಸು. ಇದು ಹೇಗೆ ಖಾರ ಖಾರ ದೋಸೆ? ಸ್ವಲ್ಪ ಖಾರ. ಇಲ್ಲಿ 3ರಿಂದ 4 ತಗೊಂಡಿದ್ದೀನಿ. ಆಮೇಲೆ ನಾವು ಇನ್ಸ್ಟಂಟ್ ಮಾಡೋದಲ್ಲ, ಇದು ಹುಳಿ ಏನು ಇರಲ್ಲ, ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಬೇಕಾಗ್ತದೆ. ಇದು ಫಸ್ಟ್ ನನಗೆ ಈಗ ಒಂಚೂರು ಒಮ್ಮೆ ಗ್ರೈಂಡ್ ಮಾಡಬೇಕಾ? ಹೌದು, ಪೌಡರ್ ಥರ. ಇದರಲ್ಲಿ ಈಗ ಒಣಮೆಣಸೆಲ್ಲ ಹಾಕಿದ್ರಲ್ಲ, ಅದನ್ನು ಹುರಿಲಿಕ್ಕಿಲ್ಲ? ಇಲ್ಲ, ಎಲ್ಲ ಹಸಿ. ಇದೀಗ ಜಟ್ಪಟ್ ಅಂದರೆ ನಾವು ಅಕ್ಕಿ ಏನು ಬಳಸೋದಿಲ್ಲ, ಯಾಕಂದ್ರೆ ರಾತ್ರಿ ನೆನೆ ಹಾಕೋಕ್ಕೆ ನೆನಪೋಗಿರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಈಗ ದೋಸೆ ಬೇಕು ಟಿಫಿನ್ ಬಾಕ್ಸಿಗೆ, ಅದಕ್ಕೆ ಇದಕ್ಕೆ ಅನ್ನುವಾಗ ನಾವು ಸಜ್ಜಿಗೆ, ನಮ್ಗೆ ಫಸ್ಟ್ ಸಿಗೋದು ಸಜ್ಜಿಗೆ. ಇದು ಉಪ್ಪಿಟ್ಟು ಮಾಡಿದ್ರೆ ಯಾರು ತಿನ್ನಲ್ಲ. ಇದು ಅದೇ ರವೆ, ಇದು ಉಪ್ಪಿಟ್ಟು ರವೆನೆ, ಅದನ್ನು ಹಾಕ್ತಾ ಇದ್ದೀನಿ. ಅದರಿಂದ ದೋಸೆ. ಹೌದು. ಆಮೇಲೆ ಅದು ಸಾಫ್ಟ್ ಬರಬೇಕಾದ್ರೆ ನಾನು ಸ್ವಲ್ಪ ಅವಲಕ್ಕಿ ಹಾಕ್ತಾ ಇದ್ದೇನೆ ಇದಕ್ಕೆ. ಇದೇನು ತೊಳಿಬೇಕಂತಿಲ್ಲ, ಹಾಗೆ ದಪ್ಪ ಅವಲಕ್ಕಿ ಅದು ಒಂಚೂರು ನೆನೆಸಿ ಇಟ್ಕೊಳ್ಬೇಕು. ಇದು ಪೇಪರ್ ಅವಲಕ್ಕಿ ನೀವು ಹಾಗೆ ಹಾಕ್ಬೋದು. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ ಅವಲಕ್ಕಿ ಕೂಡ ಇದೆ. ಅದು ಈಗ ಬಿಳಿ ಅವಲಕ್ಕಿ ಹಾಕಿದ್ರಿ, ಸೊ ಕೆಂಪು ಅವಲಕ್ಕಿ ಕೂಡ ಇದೆ, ನಿಮಗೆ ಟೇಸ್ಟ್ ಬರ್ಬೋದು. ಹೌದು. ಇದನ್ನೆಲ್ಲ ನಾವೀಗ ನಾವಂದ್ರೆ ಜಟ್ಪಟ್ ಮಾಡೋದಲ್ಲ, ಹಾಗೆ ನಾವು ಅದನ್ನು ಮೊಸರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಬೇಕಾಗತ್ತೆ.
ಮೊಸರು ಹಾಕ್ತಾ ಇದ್ದೀನಿ. ಓಕೆ. ಈಗ ಎಷ್ಟಕ್ಕೆ ಎಷ್ಟು ಅಂತ ಪ್ರಮಾಣ ಏನಾದರೂ ಇದೆಯಾ? ನಿಮ್ಮದು ಇಲ್ಲಿ ಅವಲಕ್ಕಿ ಮತ್ತು ಸಜ್ಜಿಗೆ ಸೇಮ್ ತಗೊಳ್ಬೇಕು. ಆಮೇಲೆ ಕಾಯಿ, ಮೆಣಸು, ಜೀರಿಗೆ, ಕೊತ್ತಂಬರಿ ಎಲ್ಲ ನಿಮ್ಮ ಫ್ಲೇವರಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬಹುದು. ಮೊಸರು ನಿಮಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಲಿಕ್ಕೆ ಹಾಕು. ನೀರು ಹಾಕ್ಲಿಕ್ಕಿದೆಯಾ? ಇದೀಗ ಒಮ್ಮೆ ಗ್ರೈಂಡ್ ಮಾಡಿ ಮತ್ತೆ ಮೊಸರಲ್ಲೇ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿ. ರವೆಯನ್ನು ನೆನೆಸಿ ಇಡಬೇಕು ಅಂತ ಇಲ್ಲ ಏನಿಲ್ಲ, ಇದು ಎಲ್ಲ ಇಮಿಡಿಯೇಟ್ ಹಾಕೋದು, ರುಬ್ಬೋದು, ಮಾಡೋದು ಅಷ್ಟೇ. ಇದು ಉಪ್ಪು ಸ್ವಲ್ಪ ಹಾಕಬೇಕು, ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಬೇಕು. ಫೈನ್ ಆಗಿ ಪೇಸ್ಟ್ ಆಗಬೇಕು. ಇಷ್ಟು ಸಾಕು ಅನ್ಸುತ್ತಲ್ಲ ನೋಡಿ. ಸಾಕು ಸಾಕು ಸಾಕು. ನೀರು ಹಾಕಬೇಕಾ? ಬೇಡ, ಸಾಕು ಸಾಕು ಸಾಕು. ಇನ್ನು ಇದಕ್ಕೀಗ ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀವಿ. ಈಗ ಇದಕ್ಕೆ ಒಂಚೂರು ಕಲರಿಗೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಇನ್ಸ್ಟೆಂಟ್ ಮಾಡೋದಲ್ಲ, ಅಂದರೆ ನಮಗೆ ಸ್ಮೂತಾಗಿ ಬರಬೇಕಲ್ಲ, ಹಾರ್ಡ್ ಆಗುತ್ತೇನೋ, ಹಾಗೆ ಗಟ್ಟಿ ವಯಸ್ಸಾದವರಿದ್ದರೆ ಅವರಿಗೆಲ್ಲ ತಿನ್ನೋಕ್ಕಾಗಲ್ಲಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಸೋಡಾ ಹಾಕೋರು ಸೋಡಾ ಹಾಕ್ಬೋದು, ಇಲ್ಲಾಂದರೆ ಈನೋ ಪೌಡ್ರು ನಿಮಗೆ ಹಾಕಿ ಮಾಡ್ಬೋದು. ಹೌದು. ಆಮೇಲೆ ನಾವು ಹುಣಸೆ ಹುಳಿ ಹಾಕೋದ್ರಿಂದ ಸ್ವಲ್ಪ ನಮ್ಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೆಲ್ಲ ಹಾಕ್ಬೋದು. ನಾನು ಇದೊಂದು ಸ್ವಲ್ಪ ಸಕ್ಕರೆ ತಂದಿದ್ದೀನಿ, ಸಕ್ಕರೆ ಹಾಕ್ತಾ ಇದ್ದೀನಿ. ಇದು ಇಮಿಡಿಯೇಟ್ ಅಂದರೆ ಇನ್ಸ್ಟಂಟ್ ಅಂತ ಹೇಳಿದ್ರೆ ಇಮಿಡಿಯೇಟೇ ಆಗಬೇಕು. ಇಮಿಡಿಯೇಟ್ ತವ ಇಟ್ಕೊಳ್ಳ? ತವ ಇಡಿ, ರೆಡಿ ಇರ್ತೇನೆ. ಆ ಕಡೆ ತವಾ ಬಿಸಿ ಆಗ್ತಿದ್ದಾಗ ಏನೋ ಪೌಡ್ರು ಹಾಕ್ತಾ ಇದ್ದೀನಿ. ಅಂದರೆ ಏನೋ ಪೌಡರ್ ಹಾಕಿದ ತಕ್ಷಣ ನೀವು ಇಮಿಡಿಯೇಟ್ ಮಾಡಲಿಕ್ಕೆ ಬಿಡಲಿಕ್ಕೆ ಇಲ್ಲ, ಈಗ ಜಸ್ಟ್ ಬರಲಿಕ್ಕೆ ಬಿಡಲಿಕ್ಕೆ ಏನಿಲ್ಲ. ಹಾಗೆ ಅದ್ರ ಮೇಲೆ ಒಂಚೂರು ನೀರು ಆಕ್ಟಿವೇಟ್ ಆಗಬೇಕಾ? ಹೌದು. ಆ್ಯಕ್ಚುಲಿ ಸೇಮ್ ಇದು ನಿಮ್ಮ ಈ ಮಸಾಲೆ ಐಟಮ್ ಏನಿದೆ ಅದನ್ನು ಈ ನೀರು ದೋಸೆ ಹಿಟ್ಟಿಗೆ ಹಾಕಿ ರುಬ್ಬಿ ನೀರು ದೋಸೆ ಥರನೇ ಖಾರ ದೋಸೆ ಥರ ಆ ಥರನೂ ಮಾಡ್ಬೋದು ನಾವು. ಸೊ ಅಕ್ಕಿ ಮಾತ್ರ, ಬೆಳ್ತಿಗೆ ಅಕ್ಕಿ ಮಾತ್ರ? ಹಾಂ, ಬೆಳ್ತಿಗೆ ಅಕ್ಕಿ ಮಾತ್ರ. ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್, ಕಾಯಿ, ಕೊತ್ತಂಬರಿ, ಜೀರಿಗೆ, ಮೆಣಸು ಇದನ್ನೆಲ್ಲ ಹಾಕಿ ಖಾರ ದೋಸೆ ಅಂತ ಮಾಡ್ಬೋದು. ಅದಕ್ಕೆ ಈರುಳ್ಳಿ ದಂಟು ಹಾಕಬೇಕು, ತುಂಬ ಟೇಸ್ಟಿ ಇರುತ್ತೆ. ಯಾವುದಕ್ಕೆ? ಖಾರ ದೋಸೆ. ಎಣ್ಣೆ ಹಾಕ್ಬೇಕಾ? ಹಾಂ, ಎಣ್ಣೆ ಹಾಕಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು ಅನ್ಸುತ್ತಲ್ಲ? ಓ, ಪುಟ್ಟ ಪುಟ್ಟ ದೋಸೆಯಾ? ಹಾಂ. ಇದ್ರ ಮೇಲ್ಗಡೆ ಈರುಳ್ಳಿ ಹಾಕ್ತೀನಿ ನಾನು. ಈರುಳ್ಳಿ ಹಾಕಿದರೆ ಒಂಥರ ಟೇಸ್ಟ್ ಬರುತ್ತೆ. ಅದಕ್ಕೆ ಮಿಕ್ಸ್ ಮಾಡ್ಬೋದಲ್ಲ? ಮಿಕ್ಸ್ ಮಾಡಿದ್ರೆ ನಿಮಗೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ದೋಸೆಯಿಂದ. ಇನ್ಸ್ಟಂಟ್ ಅಲ್ಲ, ಸ್ಮೂತ್ ಇರುತ್ತೆ. ಅದು ನಿಮಗೆ ಅಲ್ಲಿ ಒಡೆದು ಹೋಗ್ತದೆ, ಹರಿತದೆ ಅನ್ನೋ ಆಗಿರ್ತದಲ್ಲ. ಹಾಗೆ ಇದು ನಿಮಗೆ ಹೀಗೆ ಮೇಲ್ಗಡೆ ಹಾಕಿ. ಸೊ ಹಾಗಾದ್ರೆ ನಮ್ಗೆ ಏನೆಲ್ಲ ವೆಜೀಸ್ ಇದೆ ಅಂದರೆ ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕ್ಬೋದು. ಕ್ಯಾರೆಟ್ ಎಲ್ಲ ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ನಿಮಗೆ ಎದ್ದು ಬರ್ತದೆ. ಅದನ್ನ ಇಷ್ಟಪಡೋರು ಹಾಕಿ ಮಾಡ್ಬೋದು. ಕಲರ್ಫುಲ್ ಆಗಿ ಕಡ್ಲಿಟ್ಟಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ. ಓಕೆ. ಸೊ ಕಲರ್ಫುಲ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಅದನ್ನು ಹಾಕ್ಕೊಳ್ಬೋದು. ಇದು ಸರಿ ಚಂದ ಕಾಯಬೇಕು ದೋಸೆ ಮಾತ್ರ, ಯಾಕಂದ್ರೆ ನಾವು ಹಾಕಿರೋ ಮಸಾಲೆ ಎಲ್ಲ ಹಸಿನೇ, ಹಸಿ ಸ್ಮೆಲ್ ಯಾವುದು ಬರಬಾರ್ದಲ್ಲ. ಮೀಡಿಯಮ್ ಇದರಲ್ಲಿಟ್ಟು
ಹಾಗೆ ಚೆಂದ ಕಾಯಿಸ್ಕೊಳ್ಬೇಕು. ಹೌದು. ಅಂದ್ರೆ ಎಲ್ಲವೂ ಕೂಡ ಧನಿಯಾ, ಒಣಮೆಣಸು ಎಲ್ಲವೂ ಹಸಿ ಹಾಕಿದ್ದೀವಿ ನಾವು. ಹಾಗೆ ನಿಮಗೆ ಚೆಂದ ಕಾದಷ್ಟು ನಿಮಗೆ ಟೇಸ್ಟ್ ಸ್ವಲ್ಪ ಚೆಂದ ಕ್ರಿಸ್ಪ್ ಆಗಿ ಬರುತ್ತೆ. ಕ್ರಿಸ್ಪ್ ಆಗಿ ಬಂದ್ರೆ ಹೌದು. ಕೆಲವರಿಗೆ ದೋಸೆ ಎಲ್ಲ ಕ್ರಿಸ್ಪ್ ಆಗಿರ್ಬೇಕು. ಮಾಡ್ಬೋದು, ಇದನ್ನು ಕೂಡ ಮಾಡ್ಬೋದು. ಬಟ್ ನಾನು ಈಗ ಈ ತರ ಮಾಡಿದ್ದೀನಿ. ಇದನ್ನೇ ನಿಮಗೆ ತೆಳುವಾಗಿ ಮಾಡಿಕೊಂಡು ತೆಳುವಾಗಿ ಮಾಡಿ ಆ ತರ ಮಾಡ್ಬೋದು. ಅಂದ್ರೆ ತೆಳುವಾಗಿ ಮಾಡುವಾಗ ನಾವು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕಮ್ಮಿ ಹಾಕ್ಬೇಕು. ಆ ತೆಂಗಿನಕಾಯಿ ಹಾಕಿದ್ರೆ ಸಾಫ್ಟ್ ಆಗುತ್ತೆ. ತೆಂಗಿನಕಾಯಿ ಸ್ಕಿಪ್ ಮಾಡಿದ್ರು ಬರೀ ಇಷ್ಟರಲ್ಲೇ ನೀವು ಹಾಕಿದ್ರೆ ರೋಸ್ಟ್ ಆಗಿ ಬರ್ತದೆ. ಯಾಕಂದ್ರೆ ಸಜ್ಜಿಗೆ ಹಾಕಿರ್ತೀವಿ, ಸಜ್ಜಿಗೆ ಹಾಕಿದ್ರೆ ಆಟೋಮೆಟಿಕ್ ಅದು ರೋಸ್ಟ್ ಆಗಿ ಆಗ್ತದೆ. ಓಕೆ, ತೆಗೆದ ಸೊ झटपट ದೋಸೆ ತಯಾರು. ಸೊ ಮಾಡಿ ಇನ್ಸ್ಟಂಟ್ ದೋಸೆ ಸವಿಯಲು ರೆಡಿ ಇದೆ. ಅದಕ್ಕೆ ಮೇಲ್ಗಡೆ ಬೆಣ್ಣೆ ಹಾಕೊಂಡು ತಿನ್ನಬೇಕು. ಸೊ ನನಗೆ ದೋಸೆಗಿಂತ ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಸೊ ಇದೇನಿದು ನವಿಲ? ತುಂಬ ಚೆನ್ನಾಗಿ ಮಾಡಿದ್ರಿ. ಅಂದರೆ ಬರೀ ಎಲೆ ಹೂವಿಂದ. ಹೌದು, ಸೂಪರ್, ವೆರಿ ನೈಸ್ ಮೇಡಮ್. ಏನಾದರೂ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತೀರಾ? ಹೀಗೆ ಸುಮ್ಮನೆ ಈ ಥರದ್ದೇ ಕರಕುಶಲಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಏನಾದರೂ ನಾವು ತಿನ್ನುವಾಗ ಅದನ್ನು ನೋಡೋದಕ್ಕೆ ತುಂಬ ಮುದ ನೀಡಬೇಕಂದ್ರೆ ದೋಸೆಯಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂತ ಹೇಳಿದರೆ ಅದನ್ನು ಸರ್ವ್ ಮಾಡುವಾಗ ಅಲಂಕೃತವಾಗಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಈ ಇನ್ಸ್ಟೆಂಟ್ ದೋಸೆ ಎಲ್ರಿಗೂ ಕೂಡ ಬೆನಿಫಿಷಿಯಲ್. ಯಾಕೆಂತ ಹೇಳಿದರೆ ಬೆಳಿಗ್ಗೆ ಫಾಸ್ಟಾಗಿ ಏನಾದರೂ ಅಡುಗೆ ಮಾಡಬೇಕು ಅಂತ ಹೇಳಿದರೆ ಇದಂತೂ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಇನ್ಸ್ಟೆಂಟ್ ದೋಸೆ ತಯಾರಿಸುವ ವಿಧಾನ: ಮೊದಲು ತೆಂಗಿನ ತುರಿಗೆ 1 ಚಮಚದಷ್ಟು ಧನಿಯಾ ಬೀಜ, ಅರ್ಧ ಚಮಚ ಜೀರಿಗೆ, 3 ರಿಂದ 4 ಒಣಮೆಣಸು, ಚಿಕ್ಕ ಲಿಂಬೆ ಗಾತ್ರದ ಹುಣಸೆ ಹಣ್ಣು ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ 1 ಕಪ್ ಉಪ್ಪಿಟ್ಟು ರವೆ, 1 ಕಪ್ನಷ್ಟು ಅವಲಕ್ಕಿ, ಸ್ವಲ್ಪ ಮೊಸರು, ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಅರಿಶಿನ ಪುಡಿ, ಸಕ್ಕರೆ, ಈನೋ ಪುಡಿ ಹಾಕಿ ಕಲಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಮೇಲಿನಿಂದ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ ಉದುರಿಸಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಇನ್ಸ್ಟೆಂಟ್ ದೋಸೆ ರೆಡಿ. ಸೊ ಇನ್ಸ್ಟೆಂಟ್ ದೋಸೆ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ಏನೋ ಕಡಲೆಯಿಂದ ಮಾಡ್ತೀನಿ ಅಂತ ಹೇಳಿದರು. ಯಾವ ರೆಸಿಪಿ, ಅದು ಹೇಗೆ ತಯಾರಿಸೋದು ನೋಡೋಣ, ಅದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಈಗ ಟೀ ಟೈಮ್ ಸ್ನ್ಯಾಕ್ ಯಾವುದು ಅಂತ ಆಗಲೇ ಹೇಳಿದರು. ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀವಿ? ಈಗ ನಾವು ಆ್ಯಕ್ಚುಲಿ ಪಕೋಡ ಇದೆಲ್ಲ ಮಾಡ್ತೀವಿ. ನಾರ್ಮಲ್ ಆಗಿ ಈರುಳ್ಳಿದು, ಕ್ಯಾಪ್ಸಿಕಮ್ ಇದು ಏನೇ ಬಜ್ಜಿ ಟೈಪ್ ಇದೆಲ್ಲ ಮಾಡ್ತೀವಿ. ಅದೆಲ್ಲ ಆಯಿಲಿ ಜಾಸ್ತಿ, ಹಾಗೆ ಹೆಲ್ದಿ ಕೂಡ ಸ್ವಲ್ಪ ಇದಿರೋದಿಲ್ಲ. ಈ ಮಕ್ಕಳಿಗೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ ನಾನು ಈ ಕಡಲೆ ಬರುತ್ತಲ್ಲ, ಆ ಕಡಲೆಯನ್ನು ರಾತ್ರಿನೇ ನೆನೆ ಹಾಕಿ ಅದರಿಂದ ಒಂದು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕುರ್ಕುರೆ ಕಡಲೆ ಅಂತ ಮಾಡ್ತಾ ಇದ್ದೀನಿ. ಕುರ್ಕುರೆ ಕಡಲೆ ಹೆಸರು ಕೇಳಿನೇ ಬೇಗ ತಿಂತಾರೆ. ಹೌದು. ಸರಿ, ಸ್ಟಾರ್ಟ್ ಮಾಡೋಣ. ಓಕೆ, ಎಸ್ ಮಾಡಿ. ಮೊದಲಿಗೆ ಇದು ನಾನು ಇಲ್ಲಿ ಕಾಬೂಲ್ ಕಡಲೆ ಅಂತ ಹೇಳ್ತೀವಿ. ಅದನ್ನು ರಾತ್ರಿ ಇಡೀ ಓವರ್ ನೈಟ್ ಸೋಕ್ ಮಾಡಿ ಇಡಬೇಕು. ಬೆಳಗ್ಗೆ ನೀರೆಲ್ಲ ತೆಗೆದು ಹಾಗೆ ಡ್ರೈ ಮಾಡಿ ಇಡಬೇಕು. ಬೇಯಿಸಿದ್ರೆ ಇದನ್ನೀಗ? ಬೇಯಿಸ್ಲಿಲ್ಲ, ಬರೀ ನೆನೆಸಿ ಇಟ್ಟಿರೋದು ಅಷ್ಟೇ. ಅದು ನಾವು ಪಕೋಡ ಹೇಗೆ ಮಾಡ್ತೀವೋ ಸೇಮ್ ಅದೇ ಎಲ್ಲ ನಾವು ಹಾಕಿ ಕರಿಯುವಂಥದ್ದು ಎಣ್ಣೆಯಲ್ಲಿ. ಬಟ್ ಇಲ್ಲಿ ಇದು ಮಾತ್ರ ಕಡಲೆ ಅಷ್ಟೇ. ಹೌದು. ಸ್ವಲ್ಪ ಹಳದಿ ಪೌಡರ್ ಹಾಕ್ತೀನಿ. ಸ್ವಲ್ಪ ಸ್ಪೈಸಿ ಬೇಕು ಇದಕ್ಕೆ, ಸ್ವಲ್ಪ ಖಾರದ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್. ಸೊ ನಾನಾ ಮಸಾಲಾರವರ ಚಿಲ್ಲಿ ಪೌಡರ್. ಸ್ವಲ್ಪ
ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ, ಯಾಕಂದರೆ ಕಡಲೆ ಸಪ್ಪೆ ಇರ್ತದೆ, ಅದಕ್ಕೆ ಸ್ವಲ್ಪ ಇದು ಬರಲಿ ಅಂತ. ಮತ್ತೆ ಅದು ಕಡಲೆ ನೀವು ಇವನ್ ಗ್ಯಾಸ್ ಅಂತ ಹೇಳ್ತಾರೆ, ಅದೆಲ್ಲ ತೆಗಿಬೇಕಾದ್ರೆ ಅದಕ್ಕೆ ಸ್ವಲ್ಪ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಇದು ಬೇಯಿಸಿಲ್ಲ ಅಲ್ವಾ, ಖಾಲಿ ಹಾಗೆ ನಾವು ಮಾಡುವಾಗ ಅದು ಫ್ರೈ ಮಾಡ್ಕೊಳ್ಳುವ ಸಾಕಾಗುತ್ತೆ? ಮಾಡ್ಬೋದು, ಯಾಕಂದ್ರೆ ಇದು ನಿಮ್ಗೆ ನಾವು ನೆನೆಸಿಟ್ಟಿರ್ತವ ಸ್ಮೂತ್ ಇರ್ತದೆ, ಏನಾಗೋದಿಲ್ಲ. ಎಣ್ಣೆಗೆ ಬಿಟ್ಟ ತಕ್ಷಣ ನಿಮ್ಗೆ ಒಂಥರ ಡ್ರೈ ಆಗಿ ಬರ್ತದೆ. ಈಗ ಹಾಗಾದ್ರೆ ಎಲ್ಲ ಬೆರೆಸಿ ಎಲ್ಲ ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕು? ಇಲ್ಲ, ಏನಿಲ್ಲ, ನೀವು ಕಡಲೆ ಒಂದು ನೆನೆಸಿ ಇಟ್ಕೊಂಡ್ರೆ ಆಯ್ತು. ಮತ್ತೆ ಮಾಮೂಲಿ ಎಲ್ಲ ನಾವು ಹೇಗೆ ಪಕೋಡಕ್ಕೆ ಕರಿತೀವಿ ಅದೇ ತರ ಹಿಟ್ಟು ಹಾಕಿ ನಾವು ಹಾಗಾದ್ರೆ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಆಯಿಲ್ ಇಟ್ಬಿಡಿ ಹಾಕಿ. Sun Premium Refined Sunflower Oil, healthy, tasty and cholesterol free oil. ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೋಟಿಂಗಿಗೆ ಮತ್ತು ಗರಿ ಗರಿ ಬರಲಿಕ್ಕೆ ನಿಮಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ. ಅಕ್ಕಿ ಹಿಟ್ಟು ಬದಲು ಕಾರ್ನ್ ಫ್ಲೋರು ಹಾಕ್ಬೋದು, ನೀವು ಯಾವುದು ಹಾಕ್ಬೋದು, ನಿಮ್ಮ ಚಾಯ್ಸ್. ನಾನು ಅಕ್ಕಿ ಹಿಟ್ಟು ತೊಗೊಂಬಂದಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೀರು ಹಾಕಿ ಕಲಿಸಿ ನೋಡ್ಕೊಳ್ಳಿ. 1 ನಿಮಿಷ. ಅಂದರೆ ತಿಕ್ ಬ್ಯಾಟರ್ ಆಗಬೇಕು ಇದು? ಇಲ್ಲ, ಇದು ಕೋಟಿಂಗ್ ಆಗಿದ್ರೆ ಆಯಿತು. ಕೋಟಿಂಗ್ ಕಡಲೆಗೆಲ್ಲ ಒಮ್ಮೆ ಆ ಕೋಟಿಂಗ್ ಹಿಡಿದ್ರೆ ಆಯಿತು. ಸೊ ಬಹುಶಃ ಸಾಕು ಅನ್ಸುತ್ತಲ್ಲ? ನೀರು ಸಾಕು. ಸೊ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕಾ ಅಥವಾ ತಕ್ಷಣವೇ? ಇಲ್ಲ, ನಿಮಗೆ ಮಾಡಿಟ್ಟು ಯಾರು ನಿಮ್ಗೆ ಯಾರು ಗೆಸ್ಟ್ ಬರ್ತಾರಂತ ಹೇಳಿ ಮಾಡಿ ಇಟ್ಟರು ಆಗ್ಬೋದು. ಮಾಡಿ ಫ್ರಿಜ್ಜಲ್ಲಿ ಇಡಬೇಕು, ಯಾಕಂದ್ರೆ ಅದು ನಿಮ್ಗೆ ನೀರು ಬಿಟ್ಕೊಳ್ಬಾರ್ದು. ಆಮೇಲೆ ತೆಗೆದು ಮಾಡ್ಬೋದು. ಕಡಲೆಯಿಂದ ನೀರು ಬಿಡ್ಲಿಕ್ಕೆ ಚಾನ್ಸಸ್ ಇಲ್ಲ? ಇಲ್ಲ, ಇದು ನಾವು ಅಂದ್ರೆ ಉಪ್ಪೆಲ್ಲ ಹಾಕಿರ್ತೀವಲ್ಲ, ಉಪ್ಪು ಹಾಕಿದ ತಕ್ಷಣ ನೀರು ನಿಮ್ಗೆ ಅದು ಅಂದ್ರೆ ಮಸಾಲೆ ಪೂರ್ತಿ ಹೇಳ್ಕೊಳ್ಬೇಕಲ್ಲ? ಹೌದು. ಸೊ ಅದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಆಯ್ತು? ಫ್ರಿಜ್ಜಲ್ಲಿ ಇಟ್ಟರು ಆಗ್ಬೋದು, ಇನ್ಸ್ಟೆಂಟ್ ಆಗಿ ನಿಮ್ಗೆ ಮಾಡಿ ನಿಮ್ಗೆ ಈಗ ಪಕೋಡ ಟೈಪ್ ತಿನ್ಬೇಕು ಅನ್ಸುವಾಗ. ಎಣ್ಣೆ ಕಾದಿದೆ ಹಾಕೊಳ್ಳುದ ಅಂತ? ಇದು 2 ಟೈಪು ಬಿಡ್ಬೋದು. ಒಂದು ಹೀಗೆ ಸ್ಪೂನಲ್ಲಿ ನಾವು ಹೀಗೆ ತಗೊಂಡು ಈ ಟೈಪು ಬಿಡ್ಬೋದು, ಇನ್ನೊಂದು ಕೈಯಲ್ಲಿ ಒಂದೊಂದನ್ನೇ ಬೇಕಾದ್ರೆ ಬಿಡ್ಬೋದು. ಇದು ನಿಮ್ಗೆ ಹೀಗೆ ಮಾಡಿದ್ರೆ ನಿಮ್ಗೆ ಎಲ್ಲ ಒಂದು 4-5 ಒಟ್ಟಿಗೆ ಬರ್ತದೆ. ಬಿಡ್ತಾ ಇದ್ದೇನೆ. ಇದು ಬೇಯಲಿಕ್ಕೆ ಟೈಮ್ ತಗೊಳುತ್ತಾ? ಯೂಶಲಿ ನಾವು ಇದನ್ನ ಏನಾದರೂ ಕುಕ್ಕರಲ್ಲೇ ಬೇಯಿಸುವಾಗ ಒಂದು 3-4 ವಿಸಿಲ್ ಬರಬೇಕು. ಬಟ್ ಇದು ನಮಗೆ ಸ್ನ್ಯಾಕ್ಸ್ ಥರ, ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಲಿಕ್ಕೆ ಹೋಗಿ ನಿಮ್ಗೆ ಏನಾಗಲ್ಲ, ನಮಗೆ ಬೇಗ ಬೇಯುತ್ತೆ ಈ ಥರ ಎಣ್ಣೆಯಲ್ಲಿ? ಬೇಯ್ತದೆ. ಇದು ಖಾಲಿ ಇಷ್ಟು ಮಾತ್ರವಾ? ಅದು ಇದ್ರ ಮೇಲೆ ಇನ್ನು ಏನಾದರೂ ಕೆಲಸ ಇದೆಯಾ? ಇಷ್ಟೇ? ಇಲ್ಲ, ಇದು ನಿಮಗೆ ಮಕ್ಕಳಿಗೆ ಕೊಡೋದಾದ್ರೆ ಇಷ್ಟೇ ಸಾಕು. ನಿಮಗೆ ಈಗ ಬ್ಯಾಚುಲರ್ಸ್ ರೂಮಲ್ಲಿ ಇರ್ತಾರೆ, ಅವರಿಗೆ ಸ್ವಲ್ಪ ಸ್ಪೈಸಿ ಬೇಕಂತ ಹೇಳ್ತಾರೆ, ಅದ್ರ ಮೇಲ್ಗಡೆ ಇದು ಲಾಸ್ಟ್ ಎಂಡ್ ಆಗ್ತಾ ಬರುವಾಗ ನಾನು ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸನ್ನು ಹಾಕ್ತೇನೆ. ಇನ್ನೂ ಇದೆ ಕೆಲಸ. ಆಮೇಲೆ ಇನ್ನು ನಿಮಗೆ ಈ ಯಂಗ್ಸ್ಟರ್ಸಿಗೆಲ್ಲ ಚಾಟ್ ಮಸಾಲ ಆ ಥರದ್ದೆಲ್ಲ ಒಂಥರ ಇಷ್ಟ ಆಗುತ್ತೆ ಫ್ಲೇವರ್. ಅದು ಸರ್ವ್ ಮಾಡುವಾಗ ಅದ್ರ ಮೇಲೆ ಚಾಟ್ ಮಸಾಲ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಹಾಗೆ ಮಾಡ್ಬೋದು. ಸೊ ಇದು ನಿಮ್ಮದು ಓನ್ ಇನೋವೇಟಿವ್ ರೆಸಿಪಿ? ಹೌದು. ಸೊ ಮನೆಯಲ್ಲಿ ಚಿಕ್ಕ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ, ದೊಡ್ಡ ಮಕ್ಕಳು? ಹಾಗೆ ಇಲ್ಲ, ನಾವು ವೆಜ್ ತಿನ್ನೋದ್ರಿಂದ ಈ ಟೊಮೆಟೊ ಸಾರು ಅದೆಲ್ಲ ಮಾಡುವಾಗ ಅದು ಸೈಡ್ ಹಾಗೆ ಇದೀಗ ಆಗ್ತಾ ಬಂತು. ಅದಕ್ಕೆ ಸ್ವಲ್ಪ ಸ್ಪೈಸಿ ತಿನ್ನುವವರಿಗೆಲ್ಲ ಒಂದು ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಹಾಕಿ. ಅದು ಸಿಡಿಯೋದಿಲ್ವಾ? ನಾನು ಮಾಡಿದ್ದೀನಿ. ಓಕೆ, ಸ್ಲಿಟ್ ಮಾಡಿದ್ದೀನಿ. ಹೌದು. ಇದಾಗಿದೆ. ತೆಗೆದಾ? ಹಾಂ, ತೆಗೀರಿ. ಗ್ಯಾಸ್ ಆಫ್ ಮಾಡಲಾ? ಸರಿ. ಇದು ಸ್ವಲ್ಪ
ಚಟ್ಪಟ ನಿಮ್ಮ ಟೇಸ್ಟಿಗೆ ನಾನು ಸ್ವಲ್ಪ ಅದ್ರ ಮೇಲೆ ಚಾಟ್ ಮಸಾಲ ಹಾಕ್ತೇನೆ, ಮತ್ತು ಸ್ವಲ್ಪ ಸ್ಪೈಸಿಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತೇನೆ. ಇದು ಹೇಗೆ ಸರ್ವ್ ಮಾಡಿ ಕೊಡ್ತೀರಿ ಅದನ್ನು ನಾವು ಟೇಸ್ಟ್ ನೋಡೋದು ಮಾತ್ರ ನಾವು. ಸೊ ಅದು ಚಾಟ್ ಮಸಾಲ ಮತ್ತು ಚಿಲ್ಲಿ ಫ್ಲೇಕ್ಸ್. ಹೌದು. ಓಕೆ. ಕುರ್ಕುರೆ ಕಡಲೆ ತಿನ್ನಲು ರೆಡಿ. ಥ್ಯಾಂಕ್ ಯು ಸೋ ಮಚ್. ಚಳಿಗಾಲದಲ್ಲಿ ಇಂಥ ಬಿಸಿ ಬಿಸಿಯಾಗಿ ಚಟ್ಪಟಾಗಿ ಯಾವುದಾದ್ರೂ ರೆಸಿಪಿ ಇದ್ದರೆ ಸೂಪರ್. ಸೊ ಇದಂತೂ ಚಟ್ಪಟವಾಗಿ ತಯಾರಾಗಿದೆ. ಕುರ್ಕುರೆ ಕಡಲೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕುರ್ಕುರೆ ಕಡಲೆ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಕಾಬೂಲ್ ಕಡಲೆಗೆ ಅರಿಶಿನ ಪುಡಿ, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆ ಹಿಟ್ಟು, 1 ಚಮಚದಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಕುರ್ಕುರೆ ಕಡಲೆ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಎಸ್ ಮೇಡಮ್. ಸೊ ಫಸ್ಟ್ ದೋಸೆ ನಾವು ಖಾಲಿ ಮಾಡುವ. ತಗೊಳ್ಳಿ ಬನ್ನಿ. ಸೊ ಅದಕ್ಕೆ ಒಳ್ಳೆ ನವಿಲನ್ನು ಕೂಡ ಮಾಡಿ ಇಟ್ಟಿದ್ದೀರಿ. ಈ ಥರ ಏನು ಚಿಕ್ಕ ಚಿಕ್ಕ ದೋಸೆ ಚೆನ್ನಾಗಿರುತ್ತೆ. ತಗೊಳ್ಳಿ. ಬೆಣ್ಣೆ ಮತ್ತೆ ತಗೊಳ್ತೀನಿ. ಖಾರ ದೋಸೆ ನಂದು ಫೇವ್ರೇಟ್. ಬಟ್ ಯಾವಾಗಲೂ ಅಕ್ಕಿನೇ ಮಾಡ್ತಾ ಇದೆ. ಇದು ಕೂಡ ಅದೇ ಥರ ಟೇಸ್ಟ್ ಬರ್ತಾ ಇದೆ. ಏನು ಅಂದರೆ ಅಕ್ಕಿಯಿಂದ ಮಾಡಿದರೆ ಒಂಥರ ಇದು ರವೆಯಿಂದ ಒಂಥರ ಡಿಫ್ರೆಂಟ್ ಬರುತ್ತೆ, ಏನಿಲ್ಲ. ತುಂಬ ಚೆನ್ನಾಗಿದೆ. ಸೊ ತಕ್ಷಣಕ್ಕೆ ಏನಾದರೂ ಅಂದರೆ ರುಬ್ಲಿಕ್ಕೆ ನೆನಪಿಲ್ಲ ಅಂತ ಹೇಳಿದ್ರೆ ಇದನ್ನು ಮಾಡ್ಕೊಳ್ಬೋದು. ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್. ಸೊ ಇದು ನೋಡೋಣ. ತಗೊಳ್ಳಿ. ವಾರೆ ವಾ. ನಂಗೆ ಡೌಟ್ ಇತ್ತು ಅಂದರೆ ಅದು ಬೇಯುತ್ತಾ ಇಲ್ವಾ ಅಂತೇಳಿ. ಬೆಂದಿದೆ ಕರೆಕ್ಟಾಗಿ. ಸೊ ಯೂಶ್ವಲಿ ಕಾಬೂಲ್ ಕಡಲೆ ಒಂದು 4, 5, 6 ಹೋಗಲಿ ಸೀಟಿ ಆಗ್ತಾ ಇರಲಿ ಅಂತ ನಾವು ಬಿಡ್ತೀವಿ. ಇದು ಕರೆಕ್ಟಾಗಿ ಬೆಂದಿದೆ. ಕಡಲೆ ಅಂದರೆ ನಾವು ಒಂದು ಪಂಚಗಜ್ಜೆಯಕ್ಕೆ ಅಥವಾ ಒಂದು ನಾವು ಚೆನ್ನ ಮಸಾಲಕ್ಕೆ ಯೂಸ್ ಮಾಡ್ತೀವಿ. ಈ ಥರದ್ದೊಂದು ಹೊಸ ಥರ ತುಂಬ ಚೆನ್ನಾಗಿದೆ. ಆ್ಯಂಡ್ ಚಟ್ಪಟ ಅಂದರೆ ಚಟ್ಪಟನೇ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಆ ಮೆಣಸನ್ನು ಕೂಡ ಹಾಗೆ ಕಚ್ಚಿ ತಿಂದರೆ ಚೆನ್ನಾಗಿರುತ್ತೆ. ಅದು ನಾನು ಕಾರ್ಯಕ್ರಮ ಮುಗಿಸಿದ್ಮೇಲೆ, ಯಾಕೆಂದರೆ ಆಮೇಲೆ ಗಳಗಳ ಅಂತ ಬರುತ್ತೆ. ಸೊ ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎರಡೂ ಕೂಡ ಇನ್ಸ್ಟಂಟ್ ಜಟ್ಪಟ್ ರೆಸಿಪಿಯನ್ನು ನಮಗೆ ಹೇಳ್ಕೊಟ್ಟಿದ್ದೀರಿ. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಬ್ರೇಕ್ಫಾಸ್ಟ್ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಸೂಪರ್ಬ್ ಆಗಿ ಹೇಳ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.